ಬೆಳಕು ಆಸುಪಾಸಿನಲ್ಲಿ ಜಾತಿಮತ ಪಕ್ಷಭೇದ ಮರೆತು 2,500ಕ್ಕೂ ಅಧಿಕ ಬಡ ಕುಟುಂಬಗಳಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಗಿದ್ದು, ಇದನ್ನು ಸಹಿಸದ ವ್ಯಕ್ತಿಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ನಡೆದಿದ್ದು, ಈ ಬಗ್ಗೆ ಉಡುಪಿ ಸೈಬರ್ ಕ್ರೈಂ ಠಾಣೆಯಲ್ಲಿ ದೂರು ನೀಡಲಾಗಿದೆ ಎಂಬುದಾಗಿ ಸ್ವತಃ ಬೆಳಕು ದೇವಪ್ರಸಾದ್ ಶೆಟ್ಟಿ ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಶೆಟ್ಟಿಯವರು, ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಜನ ಆರೋಗ್ಯದೊಂದಿಗೆ ಆಹಾರ ಸಮಸ್ಯೆಯನ್ನ ಎದುರಿಸುತ್ತಿದ್ದು, ಈ ನಿಟ್ಟಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಕರೆ ನೀಡಿದಂತೆ ಉಳ್ಳವರಿಂದ ಪಡೆದ ಆಹಾರ ಪದಾರ್ಥಗಳ ಕಿಟ್ಗಳನ್ನು ಯಾವುದೇ ಜಾತಿ ಮತ ಪಕ್ಷ ಭೇದ ಮಾಡದೆ ಅರ್ಹರಿಗೆ ಹಂಚಲಾಗಿದೆ. 2,500ಕ್ಕೂ ಅಧಿಕ ಕಿಟ್ಗಳನ್ನು ಇಷ್ಟರಲ್ಲೇ ಹಂಚಲಾಗಿದ್ದು, ಮತ್ತೆ ಬೇಡಿಕೆಗಳಿದ್ದು ಬಡ ಜನರ ಬೇಡಿಕೆಗಳಿಗೆ ಮುಂದೆಯೂ ನನ್ನ ಹಾಗೂ ದಾನಿಗಳ ಸಹಕಾರದಿಂದ ಸ್ಪಂದಿಸಲಾಗುವುದು. ಈ ಕಷ್ಟದ ಸ್ಥಿತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿದ್ದ ನನ್ನ ವಿರುದ್ಧ ಕೆಲ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ನಡೆಸಿದ್ದಾರೆ. ಸಾಧ್ಯವಾದರೆ ಸಮಾಜದ ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿರಿ, ಇಲ್ಲ ಸ್ಪಂದಿಸಿರುವವರನ್ನ ಬೆನ್ನು ತಟ್ಟುವ ಮೂಲಕ ಮತ್ತಷ್ಟು ಬಡ ಜನರ ಸೇವೆ ಮಾಡುವಂತೆ ಪ್ರೋತ್ಸಾಹಿಸಿರಿ. ಅದು ಬಿಟ್ಟು ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ಬಡ ಕುಟುಂಬಗಳ ಸೇವೆಯಿಂದ ಹಿಂದೆ ಸರಿಯುವಂತೆ ಮಾಡದಿರಿ ಎಂದು ದೇವಪ್ರಸಾದ್ ಶೆಟ್ಟಿ ಹೇಳಿದರು. 2,300 ಕಿಟ್ಗಳಲ್ಲಿ ಅಳವಡಿಸಿದ್ದೇವೆ. ಆದರೆ ಅದರಲ್ಲಿರುವಂಥದ್ದು, ನೀವು ಜಾಗೃತರಾಗಿ ಮನೆಯಲ್ಲೇ ಇರಿ, ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿದೆ ಎಂಬ ಪ್ರಧಾನಿಯವರ ಸಂದೇಶವನ್ನು ನಾವು ಗ್ರಾಮೀಣ ಜನರಿಗೆ ಬಿತ್ತರಿಸಿದ್ದೇವೆ. ನಾವು ಯಾವುದೇ ಸ್ಟಿಕ್ಕರನ್ನು ಯಾವುದೇ ರೀತಿಯಲ್ಲಿ ಅದಾನಿ ಸಮೂಹ ಸಂಸ್ಥೆಯ ಸ್ಟಿಕ್ಕರಿನ ಮೇಲೆ ಅಂಟಿಸುವಂಥ ಹೀನ ಕೆಲಸಗಳನ್ನು ಮಾಡಿಲ್ಲ. ಇದನ್ನು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಈ ಸಂದರ್ಭದಲ್ಲಿ ಕೋವಿಡ್-19ನ ಈ ಜನರ ಸಂಕಷ್ಟದ ಸಂದರ್ಭದಲ್ಲಿ ಇಂಥ ಒಂದು ನೀಚ ಕೆಲಸ ಮಾಡಿರುವುದು ನನಗೆ ಬಹಳಷ್ಟು ವೇದನೆಯಾಗಿದೆ. ನಾವು ಯಾರು ನಮ್ಮನ್ನು ಗುರುತಿಸಬೇಕು ಅಂತ ಈ ಕಾರ್ಯವನ್ನು ಮಾಡಿಲ್ಲ. ನಾವು ಬಡ ಜನರ ಹಸಿವನ್ನು ನೀಗಿಸಬೇಕು, ನಮ್ಮಿಂದ ಆಗುವಂಥ ಕೆಲಸವನ್ನು ಮಾಡಬೇಕು ಎಂಬ ಉದ್ದೇಶದಿಂದ ನನ್ನ ಎಲ್ಲ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ಇದು ನನ್ನದೇ ಕೆಲಸ ಎಂಬ ರೀತಿಯಲ್ಲಿ ನಾನು ಮಾಡಿಕೊಂಡು ಬಂದಿದ್ದೇನೆ. ಕಿಶೋರ್ ಆಳ್ವಾರ್ ಅವರು ಕೂಡ ಈ ಬಗ್ಗೆ ನೊಂದುಕೊಂಡಿದ್ದಾರೆ. ಅವರೂ ಕೂಡ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ದರಿಂದ ನನಗೆ ಈ ಬಗ್ಗೆ ನಾನು ಸೈಬರಲ್ಲಿ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೇನೆ. ಆದಷ್ಟು ಶೀಘ್ರ ಯಾರು ಆರೋಪಿಗಳಿದ್ದಾರೆ ಅವರನ್ನು ಬಂಧಿಸಬೇಕು, ಸತ್ಯ ಹೊರಬರಬೇಕು. ಅವರ ಉದ್ದೇಶ ಏನು ಅಂತ ಜಗತ್ತಿಗೆ